ಪ್ರಕಾಶ್ ಅವರೇ ಹಾಯ್. ಏರಿ ಒಂದು ದಲ ಉಪದ್ರ ಉಂಡಾ ಇಜ್ಜಿ ಉಪದ್ರ ಇಜ್ಜಿ ಬೊಕ್ಕ ಒಣಸಾಣನಿಗಳ ಪ್ರಸದಣ್ಣ ಹಾಯ್. ಪ್ರಕಾಶ್ ಅವರೇ ಹಾಯ್. ರಕ್ಷಿತಾ ಹಾಯ್. ನಮಸ್ತೆ ಮಲ್ಲಕ್ಲು ಏರಿಯೆ ಮಲ್ಲಕ್ಲು ರಡ್ಡ್ ಲೈಕ್ ಅಂದ ಥ್ಯಾಂಕ್ ಯು. ಬೊಕ್ಕದಕ್ಕೆ ಲೈಕ್ ಕೊಡ್ತುಜೆ ರಂಜಣ್ಣ ಮಕ್ಕಳು ಪೂರ ಲೈಕ್ ಕೊಡ್ತುಜೆರ್ ಅಂದು ಪ್ರಸದಣ್ಣೆಲ್ಲ ರಕ್ಷಿತ್ಲ ಒಣಸ್ ಮಲ್ತಾರ ಇಂಚೊಲ್ಲರ ಯಾನು ಹುಷಾರುಲ್ಲ ಈರೆ ಮನ ಇರ್ನ ಮಂಡೇರ್ನ ಒಣಸಾಣನಿಕಲ್ನ ಸುದ್ದಿನೇ ಇಜ್ಜೀರನ ಸುದ್ದಿಜ್ಜ ಒಳ್ಳೆ ಒಳ್ಳೆ ದಾದ ಒಣಸ್ ಮಲ್ತಾರೆ ಕೋರಿ ಒಣಸಿತ್ತು ಪ್ರಕಾಶ್ ಇರೇದಾದೆತ್ತಳು ರಕ್ಷಿತ್ ಇರೇದಾದೆತ್ತಳು ಉಪದ್ರೆತ್ತಂಡ ಪನ್ಲ ಲೈಕ್ ಕೊರ್ಜಂಡ ಕೈತ ಕಂಟದು ನಾಲ್ಗುತ್ತು ಅಂದ ಓಕೆ ಪ್ರಸದಣ್ಣ ಉಲ್ಲರ ಬಂದಿಲ್ಲ ಉಲ್ಲೆ ರಕ್ಷಿತ್ ಹಾಯ್ ರಕ್ಷಿತ್ ಅವರಂತ ಪ್ರಕಾಶ್ ಅವರು ಇಂಕ್ದಾಲ ಇಜ್ಜಾಂಡು ಇರಗದಾದಿ ಏನು ಉಪ್ಪಡ್ಡು ಒಣಸ್ ಮಲ್ತನ ಒಣಸೆ ಮಲ್ದು ಜಾರ ರಕ್ಷಿತ್ ಮುದ್ದುಗೆ ನಾಲ್ಗುದ್ದು ಪನೊಂದುಲ್ಲೆ ಇರ್ಬೇಕು ಪ್ರಸದಣ್ಣ ಯಾರಿದ್ದೀರಾ ಬನ್ನಿ ಕಮೆಂಟ್ ಹಾಕಿ ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಪ್ರಕಾಶ್ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ರಕ್ಷಿತ್ ಅವರು. ನಿಗಲ್ನ ಏತು ಪುಚ್ಚು ಉಂಡ ಪುಚ್ಚು ಇಜ್ಜಿ ಇಲ್ಲಂಡಿ ಈರು ಒಣಸ್ ಮಲ್ತಾರ ಎನ್ನಾಡಿ ರಕ್ಷಿತ್ ಒಣಸ್ ಬನ್ನಿ ಗೈಸ್ ಕಮೆಂಟ್ ಹಾಕಿ ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಕೃಷ್ಣಣ್ಣ ಹಾಯ್. ಊಟ ಆಯ್ತಾ? ಊಟ ಮಾಡಿದ್ರ ಕೃಷ್ಣಣ್ಣ? ಎಂತೆತ್ತು ಸ್ಪೆಷಲ್? ಎಸ್ ರಕ್ಷಿತ್ ಡ್ಯೂಟಿಯಲ್ಲಿದ್ದೇನೆ. ನೀವೆಲ್ಲಿದ್ದೀರಾ? ಪ್ರಸದಣ್ಣ ಎಲ್ಲಿ ಹೋದ್ರಿ? ಹಾಂ ಅಂದು ಮಲ್ದಿತ್ತೇರು ರಕ್ಷಿತ್ ಕೊಡೆ ಮಲ್ದೇರು ನವೀನನ್ನು ಯಾನು ಒಂಜಿ 2-3 ಮೆಸೇಜ್ ಬತ್ತೆ ಬೊಕ್ಕ ಮೇರ್ನ ಲೈವ್ ಇತ್ತಲ್ಲತೆ ಮಹೇಶಣ್ಣನ. ಹಾಯ್ ಕೃಷ್ಣಣ್ಣ ಹೇಗಿದ್ದೀರಾ ಅಂತ ಪ್ರಕಾಶ್ ಅವರು. ಉಪವಾಸ ಒಣಸಿಜ್ಜೆ ಅಂದ. ಯಾರಿದ್ದೀರಿ ಬನ್ನಿ ಲೈವ್ಗೆ ಲೈಕ್ ಕೊಡಿ ಇಲ್ಲಾಂದರೆ ಮನೆ ಬಂದು ಜಪ್ಪುಲೆವನಂದಲ್ಲ ಪ್ರಸದಣ್ಣ. ನಾನು ಮನೆ ಒಳಗೆ ಫ್ಯಾನ್ ಹಾಕ್ಕೊಂಡು ಬಿದ್ದಿದ್ದೇನೆ. ಹೌದಾ? ಎದ್ದೇಳಿ ಎದ್ದೇಳಿ. ಅಂದು ಮಹೇಶಣ್ಣೆ ಲೈವ್ ಮಲ್ಪೇರು ಒಂದು ನಿಮಿಷ ನಾನೊಂದು ಶೇರ್ ಮಲ್ಪೇವೆ. ಹಾಯ್ ಪ್ರಕಾಶ್ ಅಣ್ಣ ಅಂತ ಹೇಳ್ತಿದ್ದಾರೆ ಕೃಷ್ಣಣ್ಣ. ಶೇರ್ ಮಾಡ್ತೇನೆ. ಅವರೆಲ್ಲಿ ಹೋದ್ರು ಮರ ಅವ್ರದ್ದು ಇದೆ ಐಡಿಯಾ ಸಿಗ್ತಿಲ್ಲ. ಸ್ವಾತ್ಯಕ್ಕ ಹಾಯ್. ಲೈಕ್ ಡನ್ ಅಂತ ಹೇಳ್ತಿದ್ದಾರೆ ಸ್ವಾತ್ಯಕ್ಕ. ಊಟ ಆಯ್ತಾ? ಹಾಯ್ ರಕ್ಷಿತ್ ಅಂತ ಹೇಳ್ತಿದ್ದಾರೆ ಸ್ವಾತ್ಯಕ್ಕ. ಕವಿತಾ ಸಿಸ್ಟರ್ ಹಾಯ್ ಅಂತ ರಕ್ಷಿತ್ ಅವರು. ಕವಿತಾ ಸಿಸ್ಟರ್ ಹೆಂಗೊಂದು ಹೆಲ್ಪ್ ಮಲ್ಪಾರ ಪನ್ನೊಂದುಲ್ಲೆ ರಕ್ಷಿತ್. ದಾದಾಂಡು ಪನ್ನೊಂದುಲ್ಲೆ ಸ್ವಾತ್ಯಕ್ಕ. ಹಾಯ್ ರಕ್ಷಿತ್ ಅಂತ ಸ್ವಾತ್ಯಕ್ಕ. ನನ್ನ ಗೂಗಲ್ ಪೇ ಇದೆ ಸ್ವಲ್ಪ ಶೇರ್ ಮಾಡಿ. ಹೌದಾ ಪ್ರಸದಣ್ಣ? ಹಾಯ್ ಸ್ವಾತಿ ಅವರೇ ಅಂತ ಪ್ರಕಾಶ್ ಅವರು. ದಾದಾ ರಕ್ಷಿತ್ಗೆ ಏನೊಂದಿಲ್ಲ ಸ್ವಾತ್ಯಕ್ಕ. ಸಂದರ್ಶನ ಅನ್ನೇ ಬತ್ತಿರ್ತೋ ಜಿಡಿಜ್ಜಿ. ಹಾಯ್ ಪ್ರಸಾದ್ ಬ್ರೋ ಅಂತ ಸ್ವಾತ್ಯಕ್ಕ. ಎಂಕ್ ಏರ್ನ ಲೈವ್ಡು ಒಂಜಿ ಬ್ಲೂ ಕೊರ್ಲೆ ಬೊಕ್ಕ ಏರೆಗ್ಲ ಕೊರಡ್ಸಿ ಮನದಲ್ಲೇ ರಕ್ಷಿತ್. ಪ್ರಕಾಶ್ ಅವರಂತ ಸ್ವಾತ್ಯಕ್ಕ. ಲೈಕ್ ಕೊರಿ ಅಂತ ಲೋಕೇಶ್ ಅಣ್ಣ ಬಂದರು. ಹಾಯ್ ಲೋಕೇಶ್ ಅಣ್ಣ. ಊಟ ಮಾಡಿದ್ರಾ? ಹಾಯ್ ಹಾಯ್ ಕವಿತಾ ಅವರಿಗೆ ಜೈ ಅಂತ ಹೇಳ್ತಿದ್ದಾರೆ ಪ್ರಸಾದಣ್ಣ. ರಾಧೆ ರಾಧೆ ಅಂತ ಲೋಕೇಶ್ ಅಣ್ಣ ಹೇಳ್ತಿದ್ದಾರೆ. ಕೃಷ್ಣ ಕೃಷ್ಣ ಅಂತ ಲೋಕೇಶ್. ಹರ ಹರ ಮಹಾದೇವ್.
ಇನ್ನು ಕೃಷ್ಣ ಕೃಷ್ಣ ಹೇಳಿ ಲೊಕೇಶನ್. ಊಟ ಮಾಡಿದ್ರಾ? ಜನಸಾಗರ ಅಂತ ರಕ್ಷಿತ್ ಅವರು ಹೇಳ್ತಿದ್ದಾರೆ. ಹೌದಾ? ರಕ್ಷಿತ್ ಅಂತ ನಗ್ತಿದ್ದಾರೆ ಸ್ವಾತಿ ಅಕ್ಕ. ಯಾರು ಹೈಡಲ್ಲಿ ಇರಬೇಡಿ ಫ್ರೆಂಡ್ಸ್. ಭಾಗ್ಯಶ್ರೀ ಅವರ ಲೈವ್ಗೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ ಪ್ರಕಾಶ್ ಅವರು. ಥ್ಯಾಂಕ್ ಯು. ಪಿನ್ ಮಾಡಿ. ಹಾಯ್ ಲೋಕೇಶ್ ಬ್ರೋ. ಪ್ರೀತಿ ಅಕ್ಕ, ಶಾಂತ ಸಿಸ್ಟರ್, ಮಿನಿ ತುಯ್ಯರ ಏರಿಯಾನಾ ಎಕ್ಕಡ ಏಪನ ಕಾಂಡ ತುಯ್ಯ ಸ್ವಾತ್ಯಕ್ಕಲ್ಲ ಇವಳು. ಕವಿತಾ ಸಿಸ್ಟರ್ ಹಾಯ್ ಅಂತ ರಕ್ಷಿತ್ ಅವರು. ಸೂಪರ್ 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 ಅಂತ ಸ್ವಾತ್ಯಕ್ಕ. ಹಾಯ್ ಹಾಯ್ ಸ್ವಾತಿ ಸಿಸ್ ಅಂತ. ಲೋಕೇಶ್ ಅವರೇ ಊಟ ಆಯ್ತಂತ ಸೂಪರ್ ಸೂಪರ್ ಅಂತ ಸ್ವಾತ್ಯಕ್ಕ. ಲೇಔಟ್ ಅಂತ ಹೇಳ್ತಿದ್ದಾರೆ ಲೋಕೇಶ್ ಅಣ್ಣ. ಥ್ಯಾಂಕ್ ಯು. ಗುಡ್ ಅಂತ ಹೇಳ್ತಿದ್ದಾರೆ ಸ್ವಾತ್ಯಕ್ಕ. ನೈಸ್ ಲೋಕೇಶ್ ಬ್ರೋ. ಚಾಣಕ್ಯನಂದಿಲ್ಲ ಸ್ವಾತ್ಯಕ್ಕ. ಸೂಪರ್ ಅಂತ ಸ್ವಾತ್ಯಕ್ಕ ಹೇಳ್ತಿದ್ದಾರೆ. ಸ್ಟಾಂಡ್ ಪನ್ನೊಂದಿಲ್ಲ ಲೊಕೇಶನ್. ಎಲ್ಲರೂ ಬನ್ನಿ, ಯಾರು ಹೈಡಲ್ಲಿ ಇರಬೇಡಿ. ಒಂದು 4 ಗುದ್ದುಲೆ ಒಂದೊಂದು ಅಂದ ಮಾಡಿ ಅಂತ ಸ್ವಾತ್ಯಕ್ಕ. ಓಕೆ ಅಣ್ಣ ಅಂತ ಹೇಳ್ತಿದ್ದಾರೆ ಸ್ವಾತ್ಯಕ್ಕ. ಗುಡ್ ನೈಸ್ ಸೂಪರ್ ಅಂತ ಸ್ವಾತ್ಯಕ್ಕ. ಊಟ ಆಗಿದೆ ಅಂತ ಲೋಕೇಶ್ ಅಣ್ಣ. ಎಷ್ಟು ಸರಿ ಊಟ ಮಾಡಿದ್ರಿ ಲೋಣ? ಸೂಪರ್ ಸೂಪರ್ ಅಂತ ಸ್ವಾತ್ಯಕ್ಕ. ಪ್ರಸಾದ ಅಣ್ಣ ಎಷ್ಟು ಸರಿ ಊಟ ಮಾಡಿದ್ರಿ ನೀವು? ಇವರೆಲ್ಲಿದ್ರು? ಸೂಪರ್ ಸೂಪರ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸ್ವಾತ್ಯಕ್ಕ. ಗುಡ್. ಇಯರ್ನ ಸ್ಟಾರ್ಟ್ ಮಲ್ಪಲೆ ಜನವರಿ ಫೆಬ್ರವರಿ. ನಾನು ಪಿನ್ ಮಲ್ಪೊಚ್ಚಿ ಸ್ವಾತ್ಯಕ್ಕ ಅಣ್ಣ ಲೋಕೇಶ್ ಅಣ್ಣನ ದಾಯಿಗ್ ದಾದಾಂಡ್ ಪ್ರಕಾಶ್ ಯಾನ ಹೈಡ್ ಇಜ್ಜಿಂಡ ಗಿಫ್ಟ್ ಕೇನು ಅಂದ ರಕ್ಷಿತ್. ಯಾನು ಒಂತೆ ಒಣಸ್ ಮಲ್ತೀನಿ ರಡ್ ಸರ್ತಿ. ಓ ದೇವರೇ ಆತಿ ಯಾವ ಪ್ರಸಾದ. ಸ್ವಾತ್ಯಕ್ಕ ನಗ್ತಾ ಇದ್ದಾರೆ. ಇದು ರಕ್ಷಿತ್ ಡೈಲಾಗಿಗೆ ಈ ನಗು. ಯಾರು? ರೋಹಿತ್ ಅವರು ಬಂದರೆ ಹೇಳ್ತಾರೆ. ಆಗ ಗಿಫ್ಟ್ ಕೊಡಿ ಅಂತ ಹೇಳಿದಾಗ ಹೇಳಿ, ಇಲ್ಲಿಲ್ಲ ಮಾರ್ಕೆಟಲ್ಲಿ ಸಿಗುತ್ತೆ ಅಂತ. ಪ್ರಕಾಶ್ ಬ್ರೋ ಇರೇನು ಪಿನ್ ಮಲ್ಪೊಡಿ. ನಿಮ್ಮಂಥವ್ರು ಬೇಕು ಮುದ್ದು ಅವರ ಲೈವ್ಗೆ ಸಪೋರ್ಟ್ ಮಾಡೋಕ್ಕೆ ಅಂತಾರೆ. ಸಾರಿ ರಕ್ಷಿತ್ ಅವರು. ಯಾಕೆ ರಕ್ಷಿತ್ ನೀವು ಸಪೋರ್ಟ್ ಮಾಡೋದಿಲ್ವಾ? ನಿನ್ನ ಮುಕ್ಕುದಾಂಡ ಆಡಿ ಪ್ರಸದಣ್ಣ ಕೊಕ್ಕ ಎತ್ತನು ಕೊಕ್ಕ ಕೋಳಿ ಎನ್ನ ಪಿನ್ನು ಮಲ್ತಂಡ ಇರೆಡ್ದು ಬೇಗ ಮೋನು ಆಪುಂಡು ಎನ್ನ ಚಾನಲ್ ಮಲ್ಲ ಇಜ್ಜಿ. ಮೋನು ಆವಡು ಖುಷಿ. ನಾನು ಒಂತೆ ಸಪೋರ್ಟ್ ಮಾಡುದು. ಅಯ್ಯೋ ರಕ್ಷಿತ್ ಎಂತ ಮರೆ ನಿಮ್ದು ಅರ್ಧ ಕನ್ನಡ ಅರ್ಧ ತುಳು. ಐಸ್ ಕ್ರೀಮ್ ಕೊಡ್ತಿದ್ದೀರಾ ಸ್ವಾತ್ಯಕ್ಕ? ಕೊಡಿ. ಸೂಪರ್ ಗುಡ್. ಥ್ಯಾಂಕ್ ಯು. ನೈಸ್. ಕೊಕ್ಕ ಇತ್ತುಂಡ ಉಂಡ ಕಾಲ್ಯಾಂಡ್ ಪ್ರಸದಣ್ಣ.
ಮೋನೋನ ಮೋನ ಬೇಗ ಓಡತ್ತೆ. ಅಯ್ಯೋ ರಕ್ಷಿತ್ ಸೂಪರ್ ಅಂತ ಸ್ವಾತಿ ಅಕ್ಕ. ಸೂಪರ್ ಥ್ಯಾಂಕ್ ಯು. ಕಾಲ್ ಬಂದಿದೆ, ಆ ಕಾಲ್ ಕಟ್ಟಾಯಿತು. ಕೊಕ್ಕ ರಾವೊಂದುಂಡಕ್ಕೆ ಗಿಜ್ಜಿಜ್ಜಿ ಕೊಕ್ಕ ಒಡೆ ರಾಪ್ನಿ ಬಂಜಿತಲ ಇಟ್ಟು ಕವಿತಾ ಸಿಸ್ಟರ್ ಚಾಂಡಿ ಏನಂದಲ್ಲಿ ರಕ್ಷಿತ್. ಎಲ್ಲಿ ಹೋದ್ರಿ ಕಮೆಂಟ್ ಹಾಕಿ. ಅಮರ ಸಪೋರ್ಟು ತೋಡ ತೋಡ ಆತೆ. ಹೌದಾ, ನಿಮ್ಮ ತೋಡನ್ನು ಅಲ್ಲಿ ಹಿಡಿ ಆಯ್ತಾ ರಕ್ಷಿತ್. ಎಂತ ಕೋಕೋ ಅಂತ ಹೇಳ್ತಿದ್ದಾರೆ ಪ್ರಕಾಶ್ ಅವರು. ಬೊಕ್ಕ ದಾದೆ ವಿಶೇಷ ವಿಶೇಷ ದಾಲೆಜ್ಜೆ ಪನೋಡು ಈರ್ ಪನೋಡು ನಮಕೇ ನೋಡು. ನಮನ ದಾಲೆಜ್ ಪೂರ ಇರ್ನನೆ ಕಜಿಪುದ ಅದಕ್ಕೆ ಇಂದೆ ಪಂಡಾರ ಇರೋದು ಇಜ್ಜತ. ಬನ್ನಿ ಜನರೇ, ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ. ಐಡಲ್ಲಿ ಜನಸಾಗರ ಇರುದಾರು ಮಂದಿ, ನೀವು ಜನಸಾಗರ ಅಂತ ಹೇಳ್ತೀರ ರಕ್ಷಿತ್ ಅವರೇ. ಪದ ಜೋರ್ ಪನ್ಲೆ ಬರ್ಪುಜಿ ಬನ್ನಾರ. ಕಜಿಪು ತರಕಾರಿ ಈರೆಗೆ ಎಂಕ ಕೋರಿತ್ತೇನೆ. ಸಾಂಗ್ ಬರ್ಪುಜಿ ಬನ್ನಿ ರಕ್ಷಿತಿರ ಮಂಡೆಯನ್ನು ಪಾಡತ್ತಲು ಕೋರಿನ ಕೋರಿ. ಎಲ್ಲಿ ಹೋದ್ರು ಪ್ರಕಾಶ್ ಅವರು, ಸ್ವಾತಿ ಅಕ್ಕ ಎಲ್ಲ ಹೇಳದೆ ಎಸ್ಕೇಪ್ ಆದ್ರು ನೋಡಿ. ಹೀಗೆ ಮಾಡಬೇಕು. ಹೈಡಲ್ಲಿ ಯಾರಾದರೂ ಇದ್ದರೆ ನನ್ನ ಮೇಲೆ ಆನೆ, ಬೇಗ ಬನ್ನಿ. ಆನೆ ಬೇಡ ಮರೆ ಅವ್ರಿಗೆ, ಕುದುರೆ ಕೊಡಿ. ಅವೇನು ಜೋರು ಬನ್ನಿ ಓವೇನಿ. ಇರ್ ಪದ ಪನ್ಲೆ ಇಂಕ ಕೆವಿಗೆ ಏನುಜಿ ಮೂಗೇನಾ. ಓಹೋ ಹಂಗೆ ವಿಷಯ. ಇನಿಜ್ಜೆ ಜೆರಾಕ್ಸ್ ಮಲ್ಪರ ಆಂಡ್ ಜೆರಾಕ್ಸ್ ಹಾಕಿ ಇನಿಜ್ಜೆ. ಬನ್ನಿ ಗೈಸ್, ಕಮೆಂಟ್ ಹಾಕಿ, ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಅವರಲ್ವಾ. ಬೇಗ ಬೇಗ ಕೆಳಗೆ ಒಂದು ಕಮೆಂಟ್ ಹಾಕಿ ನೋಡುವ. ಬರ್ತೀನಿ, ಚೂರು ಕೆಲಸ ಇದೆ. ಹೌದಾ, ಹೋಗಿ ಬನ್ನಿ.
ಬೇಗ ಬನ್ನಿ ಆಯಿತಾ, ಮತ್ತೆ ಬನ್ನಿ ಫ್ರೀ ಇದ್ದರೆ. ಇನ್ನೊಂದು ಸರಿ ಊಟ ಎಲ್ಲ ಮಾಡ್ಕೊಂಡು ಬನ್ನಿ. ರಕ್ಷಿತ್ ಅವರ ಎಲ್ಲಿ ಹೋದ್ರಿ? ಉಲ್ಲೆ ಮೂಲೆ ಪನೊಂದುಲ್ಲೆ ರಂದ ಮತ್ತೆ ವಿಶೇಷ ರಕ್ಷಿತ್ ಅವರು ಏನಾದರೂ ಇದ್ರೆ ಹೇಳಿ, ನಿಮ್ಮ ಅನುಭವದ ಮಾತುಗಳನ್ನು ಹೇಳಿ. ಚೂರು ಕೆಲಸ ಇತ್ತು, ನಾನು ಒಮ್ಮೆ ಮಾತನಾಡಿಸಿ ಹೋಗೋಣ ಅಂತ ಬಂದು ಇಲ್ಲೇ ಬಾಕಿಯಾದ. ಹೌದಾ, ಮೊದಲು ಕೆಲಸ ಮಾಡಿ ಪ್ರಕಾಶ್ ಅವರು, ಮತ್ತೆ ಬನ್ನಿ. ದಾದನ ಪಂಡರ ನಿಮ್ಮ ಅನುಭವದ ಮಾತುಗಳನ್ನು ಹೇಳಿ ಅಂತ ಹೇಳಿದ್ದು ರಕ್ಷಿತ್ ಅವರು. ನೀವು ಸಣ್ಣದಿರುವಾಗ ಎಲ್ಲ ಆಡಿದ ಆಟಗಳ ಬಗ್ಗೆ, ಅದರ ಬಗ್ಗೆ ಎಲ್ಲ ನಮಗೂ ಕೂಡ ಹೇಳಿ, ಏನೆಲ್ಲ ಆಟ ಆಡಿದ್ದೀರಿ? ಅಂದಕ್ಕೇನಂದ್ರೆ ಅಂದವೇನೆ ಬನ್ನಿ ಪಂಡೆ. ಹೇಗಿದೆ ಜೀವನ? ಜೀವನ ಚೆನ್ನಾಗಿದೆ, ತೊಂದರೆ ಇಲ್ಲ. ಸಣ್ಣದಿರುವಾಗ ನಾವೆಲ್ಲ ಆಟವಾಡಿದ್ದೇವಲ್ವಾ, ಅದರ ಬಗ್ಗೆ ಸ್ವಲ್ಪ ಏನಾದರೂ ಹೇಳಿ. ನೀವೆಲ್ಲ ಯಾವುದೆಲ್ಲ ಆಟ ಆಡಿದ್ದೀರಿ? ಯಾನ್ ಎಲ್ಲಿ ಎಪ್ಪುನಾಗ ಯಾನ್ ದಾದಾಪುರ ಮಂದೆಂದು ಗೊತ್ತುಚ್ಚಿ ಅಂದ ಮಂಡೆ. ಪ್ಲೀಸ್ ಯೂನಿವರ್ಸ್ ಬ್ಲೆಸ್ ಸಾರಿ ಭಾಗ್ಯಶ್ರೀ ಅವರು ಮತ್ತು ಭಾಗ್ಯಶ್ರೀ ಅವರ ಎಲ್ಲ ಫ್ರೆಂಡ್ಸ್ ಯಾವಾಗಲೂ ನೆಮ್ಮದಿಯಿಂದ ಇರುವಂತೆ ಮಾಡು. ಥ್ಯಾಂಕ್ ಯು ಪ್ರಕಾಶ್ ಅವರು. ಈರ್ ಪನ್ಲೆದು ಬಂಡಿ ಬೊಕ್ಕ ಉಂದಿ ಎಂಚಿನ ಕಲ್ಲಾಟ ಪುರ ಪುಂಡತ ಅವೇನು ಪುರ ಗೊತ್ತ. ಒಂದೇರು ಯಶು ಅಕ್ಕ ಹಾಯ್ ಎಂಚೊಲ್ಲರು ಒಣಸಾಂಡಿ ಅಪ್ಪಗೆ ನಾನು ಎಲ್ಲಿಯ ಬಾಲೆ ಪನ್ಯತ್ ಹಿಡ್ದು ಒಂತೆ ಮಲ್ಲ ಹತ್ತಿದ್ದಾರೆ ಇರು ಮಲ್ಲ ಇಪ್ಪಕ್ಕದ ಲೈಕ್ ಡನ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಒಣಸಾಂಡ್ ಅಂದೆ ಎನ್ನ ಒಣಸಾಂಡಿ ಇರ್ನಾಳ ದಾಜಲ್ಲ. ರಕ್ಷು ಹಾಯ್ ಅಂತ ಹೇಳ್ತಿದ್ದಾರೆ ಯಶು ಅಕ್ಕ. ಕುಂಟೆಬಿಲ್ಲೆ ಗೊಬ್ಬಿಜರ ಕುಂಟೆಬಿಲ್ಲೆ, ವಾಲಿಬಾಲ್, ಕಬಡ್ಡಿ, ಖೋಖೋ ಸೇತ ಯಶು ಅಂತ ಹೇಳ್ತಿದ್ದಾರೆ ರಕ್ಷಿತ್ ಅವರು. ಸ್ಪೆಷಲ್ ಕೋರಿತ್ತು ಏರ್ನ ಲೈವ್ ಇಜ್ಜೆತ್ತೆ ಯಶು ಅಕ್ಕ. ಯಾನು ನಲ್ಲ ಮಲ್ಲ ಆತುಜ್ಜಿ ಎಲ್ಲಿಯ ಬಾಲೆ ಇರ್ನ ಮಂಡೆ ಇರ್ನ ಯಶು ಸಿಸ್ನ ಚಾಂಡೆಗೇನಂದಿಲ್ಲ ರಕ್ಷಿತ್. ಕೋರಿ ಉಂಡ ಕೋರಿ ಕಾಲೆ ಅಂಡಿ ಇನಿಕ್ ಕಾಲೆ ಅಂಡಿ ನಾವು ಆಡುವಾಗ ಆಟ ಆಡ್ತಿದ್ದೆವು. ಅದೇ ಹೇಳಿದ್ದು ಪ್ರಕಾಶ್ ಅವರೇ, ಯಾವುದೆಲ್ಲ ಆಟ ಆಡ್ತಿದ್ವಿ ಹೇಳಿ ಅಂತ ಹೇಳಿದ್ದು. ಎನ್ನ ಒಣಸಾಡು ಎರ್ನಾಡೆ
ಎಂಕ್ ವೇಚಿ ಇರೆಗ್ದು ಅದಕ್ಕೆ ಏನೊಂದುಲ್ಲೇರು ರಕ್ಷಿತ್ ಇಜ್ಜಿ ಚಾಪುಜಿ ಪನೊಂದುಲ್ಲೇರು ಯಶು ಅಕ್ಕ ಆರೊಂದಿಗೆ ಹಾರ್ಲಿಕ್ಸ್ ಬರ್ಪುನ್ಗೆ ರಕ್ಷು ಬರ್ತ್ಡೇ ಪಾರ್ಟಿಯಪ್ಪ ಏರ್ನ ಬರ್ತ್ಡೇ ಯಶು ಅಕ್ಕ ಏರ್ನ ಬರ್ತ್ಡೇನಿ ಚಾಪರೋಡು ದೊಂಬುಗು ಎಡ್ಡೆ ಪನೊಂದುಲ್ಲೇರು ರಕ್ಷಿತ್ ಲೈವ್ ಇಜ್ಜಿ ಪನೊಂದು ಮೋನು ಆಂಡತಿ ಚಾನಲ್ ಅಂಚೆ ಬೊಕ್ಕ ಲೈವ್ ಇಜ್ಜಿ ಯಶು ಅಕ್ಕ ಇನ್ನ ಲೈವ್ಗೆ ಬಂದಾಗ ಪೂರ ಮಂಡಿಗೆ ಹಾಕದಿ ಕೆರ್ಪರಿ ನನ್ನ ಅಂದ ರಕ್ಷಿತ್ನ ಇನಿಯಾ ರಕ್ಷಿತ್ನ ಬರ್ತ್ಡೇ ಯಶು ಅಕ್ಕ ನಾವು ತುಂಬ ಆಟ ಆಡ್ತಿದ್ದೆವು ಅದೇ ಯಾವುದೆಲ್ಲ ಹೇಳಿ ಅಂತ ಹೇಳಿದ್ದು ಪ್ರಕಾಶ್ ಅವರು ಏರ್ನ ಬರ್ಡೇ ಯಶು ಸಿಸ್ಸ ಅಂತ ರಕ್ಷಿತ್ ಅವರು ಅಂಚ ಹತ್ತು ವಿಡಿಯೋ ಮಾತ್ರನಾ ಓಹೋ ಅಂದೆ ಓ ಜೀಸಸ್ ಹೆಲ್ಪ್ ಮೀ ಪ್ಲೀಸ್ ಅಂತ ಹೇಳ್ತಿದ್ದಾರೆ ರಕ್ಷಿತ್ ಅವರು ಏನಾಯಿತು ಯಾಕೆ ಹೆಲ್ಪ್ ಮಾಡಬೇಕು ರಕ್ಷು ಗೀತನ ಲೈವ್ ಕೊರ್ಪೆ ಬಂತಾರೆ ಪನದಲ್ಲಿ ಯಶು ಅಕ್ಕ ಯಾನ ಪಂತೆನ ಕೊರ್ಪೆ ಅಂದು ಪನಂದುಲ್ಲೆ ರಕ್ಷಿತ್ ಕೆಂಪು ಬಸ್ಸಿಟ್ಟು ಬರ ಪಂತ ಪನಂದುಲ್ಲೆ ಯಶು ಅಕ್ಕ ಮೈ ಕುಕ್ಕಿಂಗ್ ಅವರೇ ಲೈಕ್ ಕೊಡೋದು ಮರೆತಿದ್ರೆ ಕೊಡಿ ಅಂತ ಹೇಳ್ತಿದ್ದಾರೆ ಪ್ರಕಾಶ್ ಅವರು ಕೆರ್ಪೆ ಹತ್ತು ಕೊರ್ಪೆ ಬಂದು ಅಂದು ಅವರಿಗೆ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯ್ತು ಯಶು ಅಕ್ಕ ಅವ ಮಧ್ಯಾಹ್ನದ ಅದನ್ನು ಪಾಡ್ದೇರ ಅಂತ ಕೆಂಪು ಬಸ್ ಟೈಮ್ ಬರ್ಪುಜಿ ಯಶು ಸಿಸ್ ಪನಂದುಲ್ಲೆ ರಕ್ಷಿತ್ ಪ್ರಕಾಶ್ ಕೊಟ್ಟೆ ಅಂತ ಹೇಳ್ತಿದ್ದಾರೆ ಯಶು ಅಕ್ಕ ಓ ಕೊರ್ಪೆ ಅಂದೆ ಚೀ ಎನ್ನ ಕಣ್ಣಿಗೆ ಅದನ್ನ ಆತನು ಅವೇ ಪನ್ಯತ ಮಧ್ಯಾಹ್ನದ ಜಾಸ್ತಿ ಆತನು ಮಧ್ಯಾಹ್ನದ ಜಾಸ್ತಿ ಆತಂಡಿರಿ ಅಂಚ ರಕ್ಷು ಬಂದು ತೆಲ್ತೊಂದಿಲ್ಲ ಯಶು ಅಕ್ಕ ಕೆಂಪು ಬಸ್ ಸೂಪರ್ ಅಂತ ರಕ್ಷಿತ್ ಅವರು ಥ್ಯಾಂಕ್ ಯು ಮೈ ಕುಕ್ಕಿಂಗ್ ಅವರಂತ ಪ್ರಕಾಶ್ ಅವರು ಈರ್ ಪೋತರ ಕೆಂಪು ಬಸ್ ಇಟ್ಟು ಪ್ರಕಾಶ್ ಅಂತ ಪ್ರಕಾಶ್ ಅವರಿಗೆ ಕ್ವಶನ್ ಆಗ್ತಿದ್ದಾರೆ ಯಶು ಅಕ್ಕ ಯಾಂದಾಲ ಪಂತುಜಿ ಅವು ದಾದನ ಕಣ್ಣಾಡಿ ಅಡಿಮೇರು ಪನೊಂದುಲ್ಲೇರಿ ಯಶು ಅಕ್ಕ ರವೀಂದ್ರಣ್ಣ ಆಯ್ ಊಟ ಆಯ್ತಾ ಎಂತೆತ್ತು ಊಟಕ್ಕೆ ಸ್ಪೆಷಲ್ ರವೀಂದ್ರ ಬ್ರೋ ಹಾಯ್ ಅಂತ ರಕ್ಷಿತ್ ಅವರು ಲೈಕ್ ಕೊಡದಿದ್ರೆ ಲೈಕ್ ಕೊಡಿ ಆಯ್ತಾ ರವಿ ನೇಲುನೆ ಪನೊಂದುಲ್ಲೇರು ಯಶು ಅಕ್ಕ ಎಂಚಿನ ಜೋಕಾಲಿ ನೇಲು ನಾರು ರಕ್ಷಿತ್ ಬ್ರೋ ಹಾಯ್ ಅಂತ ರವೀಂದ್ರಣ್ಣ
ಅಂದು ಕುಕ್ಕಿಂಗ್ ಅವರೇ ಪೋತೆ ಖುಷಿ ಆಪುಂಡ ಇಟ್ಟು ಪನೊಂದುಲ್ಲೇರು ಪ್ರಕಾಶ್. ನೇಲುನು ರಗಾಳ ಇಜ್ಜಿ ಪನೊಂದುಲ್ಲೇರು ರವೀಂದ್ರಣ್ಣ. ರಗಾಳ ಇಜ್ಜತೆ ರವಿ ಅಂತ ಹೇಳ್ತಿದ್ದಾರೆ ಯಶು ಅಕ್ಕ. ವೈಟ್ ಬಸ್ಟ ಕೆಂಪು ಬಸ್ಟ ಇತ್ತೆ ಲೈವ್ ಮಲ್ಪುಚಾರ ಕುಕ್ಕಿಂಗ್ ಅಂತ ರವೀಂದ್ರಣ್ಣ. ಕಿರಣಣ್ಣ ಬಂದರು. ಹಾಯ್ ಕಿರಣಣ್ಣ, ಹೇಗಿದ್ದೀರಾ? ಊಟ ಮಾಡಿದ್ರಾ? ಹಾಗೆ ಟೀ ಕುಡಿದ್ರ? ಊಟ ಆಗಿ ಟೀ ಟೈಮ್ ಆಯ್ತು. ಥ್ಯಾಂಕ್ ಯು ಕಿರಣಣ್ಣ. ಇಜ್ಜಿ ಕಾಲಿ வீடியோ பண்ணி ಬಂದಿಲ್ಲೇರು ಯಶೋಕ್ಕ. ವಣಸಾಂಡು ನಿನ್ನಾಡ ಮೀನು ಸಾರು ಎಂಕ್ ಕೋರಿತ್ತುಂಡು ರವೀಂದ್ರಣ್ಣ. ಕಿರಣ್ ಬ್ರೋ ಹಾಯ್ ಅಂತ ರವೀಂದ್ರಣ್ಣ. ಹಾಯ್ ಕಿರಣ್ ಅವರೇ, ಹಾಯ್ ರವೀಂದ್ರ ಅವರೇ ಅಂತ ಪ್ರಕಾಶ್ ಅವರು. ಇಬ್ಬರಿಗೂ ಒಂದೇ ಮಾತಿನಲ್ಲಿ ಹಾಯ್ ಅಂತ. ಕೃಷ್ಣಣ್ಣ ಹಾಯ್ ಹಾಯ್, ಬನ್ನಿ ಬನ್ನಿ ಸಭೆಗೆ ಬನ್ನಿ. ಊಟ ಮಾಡಿದ್ರ ಕೃಷ್ಣಣ್ಣ? ಯಾನು ಕಂಡಕ್ಟರ್ ಕಂಡಕ್ಟರ್ ಆದ ನೇಲ್ನ. ಓಹೋ ಅಂಚ ಯಶಸ್ಸಿಸ್ ಬರ್ಪೆ ಬನ್ನೊಂದುಲ್ಲೇರು ಪ್ರಕಾಶ್. ಬೆಲೆ ಬೆಲೆ ಪ್ರಕಾಶ್ ಬ್ರೋ ಹಾಯ್ ಅಂತ ರವೀಂದ್ರಣ್ಣ. ಯಶಸ್ಸಿಸ್ ಹೇಗಿದ್ದಿ ಜೀವನ ಅಂತ ರಕ್ಷಿತ್ ಅವರು. ಮುದ್ದು ಸಿಸ್ಟರ್ ಹಾಯ್ ಹೆಲೋ ನಮಸ್ತೆ, ಹೇಗಿದ್ದೀರಿ ನೀವು? ಗುಡ್ ಆಫ್ಟರ್ನೂನ್ ಆ್ಯಂಡ್ ಸ್ವೀಟ್ ಡೇಸ್ ಆಲ್ ಡೇಸ್, ಹ್ಯಾಪಿ ಯುವರ್ ಲೈಫ್. ಊಟ ಆಯಿತಾ? ಊಟಕ್ಕೆ ಸ್ಪೆಷಲ್ ಎಂತ ನಿಮಗೆ? ಟೇಕ್ ಕೇರ್ ಅಂತ ಹೇಳ್ತಿದ್ದಾರೆ ಕಿರಣಣ್ಣ. ನನಗೆ ಎಂತಿತ್ತು, ಚಿಕನ್ ಇತ್ತು. ನಾನು ಆರಾಮಿದ್ದೇನೆ. ನೀವು ಹೇಗಿದ್ದೀರಾ ಕಿರಣಣ್ಣ? ನೀವೆಂತ ಊಟ ಮಾಡಿದ್ರಿ? ರಕ್ಷಿತ್ ಅಂತ ನಗ್ತಿದ್ದಾರೆ ಯಶು ಅಕ್ಕ. ಕ್ರಿಶ್ ಅಂತ ಯಶು ಅಕ್ಕ. ನೋಡಿ ಯಶು ಅಕ್ಕ ನಿಮಗೆ ಮೆಸೇಜ್ ಆಗಿದ್ದಾರೆ, ಓದಿ ಆಯಿತಾ? ಇರೆಗೆ ಪನ್ಯಾತ ಪಂಡರದ ಸಾರಿ ನೆನಪಿಜ್ಜಿ. ಕ್ರಿಶ್ ಬಲೆ ಬಲೆ ಚಾಪ್ ಉಂಡು ಪನಂದುಲ್ಲೇರು ಯಶು ಅಕ್ಕ. ಕಿರಣ್ ಉಂಡರಾಗೇನೊಂದುಲ್ಲೇರು ಕಿರಣನೇ ಓಲ್ ಮಾಯ್ಕಾಯರು ಉಳ್ಳೇರ ಅಲ್ಲೇ ಯಶು ಅಕ್ಕ ಇರೇ ಮೆಸೇಜ್ ಬರ್ದಿರು ಓದು. ಅಂತೂ ಇಂತೂ ನಿಮ್ಮ ಮುಖ ನೋಡಿದೆ ಅಂತ ಮನು ಅವರು ಬಂದರು. ಬನ್ನಿ ಬನ್ನಿ ಮನು ಅವ್ರಿಗೆ. ಊಟ ಆಯ್ತಾ ಮನು ಅವರೇ? ಮತ್ತೆ ಟೀ ಕುಡಿದ್ರ? ಸೂಪರ್ ಅಂತ ರವೀಂದ್ರಣ್ಣ. ಅಂದು ಯಶು ಅಕ್ಕ ಸ್ಪೆಷಲ್ ಚಾ. ಯಶು ಸಿಸ್ ಬೊಕ್ಕ ದಾದಿ ವಿಶೇಷ ಕೆನೊಂದಿಲ್ಲ ರಕ್ಷಿತ್. MD ಬ್ರೋ ಹಾಯ್ ಅಂತ ರವೀಂದ್ರಣ್ಣ. ಎಲ್ಲ ಉಡುಪಿಗೆ ಬರ್ಪೆ ಯಶು ಅಕ್ಕ ಅಂತ ಕೃಷ್ಣಣ್ಣ. ಚಾ ಉಂಡೆ ಲೈವ್ ಓನರ್ ಚಾ ಇಜ್ಜಿ ರಕ್ಷಿತ್. ಲೈಕ್ ಡನ್ ಅಂತ ಮನು ಅವರು. ರವೀಂದ್ರಣ್ಣ ನಿಮಗೆ ಮೆಸೇಜ್ ಹಾಕಿದ್ದಾರೆ, ಓದಿ ಆಯಿತಾ? ಮನು ಟೀ ಕುಡಿದ್ರಾ? ಊಟ ಮಾಡಿದ್ರಾ? ವಿಶೇಷ ದಾಲೆಜ್ಜಿ ನಿಕ್ಲ ಜವನೇರ್ನ ಪನಂದುಲ್ಲೇರು ಯಶು ಅಕ್ಕ. ಇನ್ನು ಉಣ್ಬೇಕು ನಾನು, ನೀವು ಉಂಡ್ರಾ ಯಶು ಪಾಪು ಅಂತ ಕಿರಣಣ್ಣ. ಯಶು ಸಿಸ್ ಅಂತ ನಗ್ತಿದ್ದಾರೆ ರಕ್ಷಿತ್ ಅವರು. ಕ್ರಿಶ್ ಬಲೆ ಬಲೆ ಪನಂದುಲ್ಲೇರು ಯಶು ಅಕ್ಕ. ಇರ್ಪಲ್ಲೆ ಕೇನ್ಗ ಯಶು ಸಿಸ್ ಅಂತ ರಕ್ಷಿತ್ ಅವರು. ಯಶು ಅಕ್ಕ ಗಮ್ಮತ್ ಮಲ್ಪಲೆ ಬರ್ಪೆ ಬಂದಿಲ್ಲ ಕೃಷ್ಣಣ್ಣ. ನಾ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ ಕಿರಣ್ರು? ನಂದು ಊಟ ಆಯಿತು, ನಿಮ್ಮದು ಆಯಿತಾ? ಮೀನು ಸಾರು ರೈಸ್. ನನಗೆ ನಿಮಗೆ ಏನು ಸ್ಪೆಷಲ್ ಇವತ್ತು? ಈ ಮುದ್ದಿಗೆ ಕಮೆಂಟ್ ಓದಲಿಕ್ಕೆ ಉದಾಸೀನ ಮಾರ್ಕ. ಅದು ನಿಮಗೆ ಹಾಕಿದ್ದಲ್ಲ, ನೀವೇ ಓದಬೇಕು ರವೀಂದ್ರಣ್ಣ. ರವಿ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ಮನು ಅವರು. ರಕ್ಷಿತ್ ದಾಲೇಜ್ ಪನೋದ್ರಲ್ಲಿ ರವೀಂದ್ರ ಬ್ರೋ ಒಂಜಿ ಲೈಂಡ್ ಮುಗಿತೇರು ಪನೋದ್ರಲ್ಲಿ ರಕ್ಷಿತ್ ರವೀಂದ್ರಣ್ಣ ನಗ್ತಿದ್ದಾರೆ. ಕಿರಣ್ ಎಂತ ಸ್ಪೆಷಲ್ ಅಂತ ಯಶು ಅಕ್ಕ. ಹಾಯ್ ಯಶು ಸಿಸ್ ಅಂತ ರಕ್ಷಿತ್ ಅವರು. ಇದು ಯಾರಿಗೆ?
ಇದು ಪ್ರಕಾಶ್ ಅವರೀಗ ಅವರು ಕೂಡ ಓದ್ವಿ, ಅವರೆಂತ ಕಮೆಂಟ್ ಹಾಕ್ತಾರೆ ನೋಡು, ಓದ್ವಿ. ನಿಮಗೆ ಕಮೆಂಟ್ ಹಾಕಿದ್ದಾರೆ, ನೀವೇ ಓದಬೇಕು. ಕಿರಣ್ ನೀವು ನೋಡ್ಲಿಕ್ಕಿಲ್ಲ ಅಂತ ಹೇಳ್ತಿದ್ದಾರೆ ಯಶೋಕ್ಕ. ಸ್ಪೆಷಲ್ ಎಂತ ಇಲ್ಲ ಯಶು ಪಾಪು ಅಂತ ಹೇಳ್ತಿದ್ದಾರೆ ಕಿರಣನ್ನು. ರವಿ ದೊಡ್ಡ ಮೀನೆಂತ ಅಂತ ಯಶೋಕ್ಕ ಕೇಳ್ತಿದ್ದಾರೆ. ಪಾಪು ಅಲ್ಲ, ಪಾಪುನ ಅಮ್ಮ ನಾನು ಕಿರಣ್ ಅಂತ ಹೇಳ್ತಿದ್ದಾರೆ ಯಶೋಕ್ಕೆ. ಫಸ್ಟ್ ಲೈವ್ ಮಾಡಿ ಆಮೇಲೆ ನೋಡ್ಬೋದು ತಾನೇ ನಿಮಗೆ ಯಶು ಪಾಪ ಅಂತ ಹೇಳ್ತಿದ್ದಾರೆ ಕಿರಣ. ಓ ಅಂದು ತಿಮಿಂಗಿಲ ಉಂಟು ಅಂತ ಹೇಳ್ತಿದ್ದಾರೆ ರವೀಂದ್ರ ಬ್ರೋ ಅಂತ ರಕ್ಷಿತ್ ಅವರು. ಫ್ರೈ ಮಾಡಿತು ತಿಮಿಂಗಿಲವನ್ನು ಫ್ರೈ ಮಾಡಿದ್ರಾ ರವೀಂದ್ರಣ್ಣ? ತಿಮಿಂಗಿಲ ನಿಮ್ಮನ್ನು ಫ್ರೈ ಮಾಡಲಿಲ್ಲ ಅಲ್ಲ ರವೀಂದ್ರಣ್ಣ? ಲೈವ್ ಬೇಡ, ಕೆಲವರು ಜಗಳ ಮಾಡ್ತಾರೆ ಅಂತ ಯಶು ಅಕ್ಕ. ನನಗೆ ನೀವು ಪಾಪುವೇ ಯಶು ಪಾಪ ಅಂತ ಹೇಳ್ತಿದ್ದಾರೆ ಕಿರಣಣ್ಣ. ನೀವು ಎಂತ ಮಾರೆ ಲೈವ್ ಮಾಡೋದೇ ಬಿಟ್ರ ಅಂತ ರವೀಂದ್ರಣ್ಣ. ಕಿರಣ್ ಅಂತ ನಗ್ತಿದ್ದಾರೆ ಯಶು ಅಕ್ಕ. ಲೈವ್ ಕಿರಿಕಿರಿ ಅಂತ ಹೇಳ್ತಿದ್ದಾರೆ. ಹಾಂ ಕಿರಿಕಿರಿ ಹೌದು ರವೀಂದ್ರಣ್ಣ, ಕಿರಿಕಿರಿ. ರವೀಂದ್ರ ಬ್ರೋ ಫ್ರೈ ಮಲ್ದಿನ ಉಂಡಿಕೆ ಅನ್ನೋದಿಲ್ಲ ರಕ್ಷಿತ್. ನಾನೀಗ ಎಲ್ರಿಗೂ ಸಪೋರ್ಟ್ ಮಾಡೋದಂತೆ ಯಶು ಅಕ್ಕ. ಹೌದಾ ಯಶು ಅಕ್ಕ ಅಂತ ಕೃಷ್ಣಣ್ಣ. ಹಾಂ ಫ್ರೈ ಉಂಡು ಪನಂದಲ್ಲಿ ರವೀಂದ್ರಣ್ಣ. ಕೃಷ್ ಅಂತ ಯಶು ಅಕ್ಕ. ರಗಾಳಿಜ್ ಸಪೋರ್ಟ್ ಮಾಡೋದು ಒಂದು ರಗಾಳಿಜ್ಜಿ ರವಿ ಸಪೋರ್ಟ್ ಮಾಡ್ಕೊಂಡು ಬೊಕ್ಕ ಬರ್ಪ ಒಂದ ಕೊರ್ಲೆ ರವೀಂದ್ರ ಬ್ರೋ ಎಂಚಿನ ಒರಿದ್ ನಾನ ರಕ್ಷಿತ್ ಇರೆಗುಂದೆ ಅಣ್ಣ ತಿಂಪುನ ವೇಳೆ ಮುದ್ದುಗೆ ಗುದ್ದು ಉಂಡರ ಪಾಪ ಕೂಡ ಮೂಲ ಪಾಪು ಬತ್ತನ ಕಿರಣನ್ ಒಣಸಾಂಡಿಗೆ ಕಿರಣನ್ನ. ಅಂದು ಹೈಡ್ ಮಲ್ತೆರಡ ಪೋದು ಪೊಕ್ಕಡೆ ಜೆಪ್ಪುನು ಬಂದಿಲ್ಲ ರಂಗನ್ ಗಮ್ಮತ್. ಕೃಷ್ಣಣ್ಣ ಲೈವ್ ಮಾಡಿದ್ರೆ ವಿಡಿಯೋಗೆ ವ್ಯೂಸ್ ಬರಲ್ಲ ಅಂತ ಹೇಳ್ತಿದ್ದಾರೆ. ಹೌದಾ ಯಶು ಅಕ್ಕ, ನಿಜನಾ? ಕ್ರಿಶ್ ಅಂತ ನಗ್ತಿದ್ದಾರೆ ಯಶು ಅಕ್ಕ ನಿಜನಾ ನೀವು ಹೇಳಿದ್ದು? ಹೌದು ಮೋನೋ ಆದಮೇಲೆ. ಹೌದಾ, ಮತ್ತೆ ಯಾಕೆ ಲೈವ್ ಮಾಡಬೇಕು? ಜೀವನದಲ್ಲಿ ಏನಿಲ್ಲ, ದುಡಿಬೇಕು, ತಿನ್ನಬೇಕು, ಸಾಯ್ಬೇಕು ಅಷ್ಟೇ ಅಂತ ಹೇಳ್ತಿದ್ದಾರೆ ರಕ್ಷಿತ್ ಅವರು. ಅಸಲು ಮಲ್ಪುನ ಹತ್ತು ಮಲ್ದೇರಪ್ಪ ಲೈವ್ ಪನಂದಲ್ಲಿ ರವೀಂದ್ರಣ್ಣ ಕುಕ್ಕಿಂಗ್ ಅಂತ ನಗ್ತಿದ್ದಾರೆ ರವೀಂದ್ರಣ್ಣ. ಮೋನ ಆದಮೇಲೆ ವಿಡಿಯೋಗೆ ಜಾಸ್ತಿ ಫೋಕಸ್ ಕೊಡಬೇಕು. ಹೌದಾ? ಓಹೋ. ಯಶು ಪಾಪು ಹೇಗಿದ್ದೀರಿ ನೀವು?
ನಿಮ್ಮ ಹೆಲ್ತ್ ಹೇಗುಂಟು, ನನ್ನ ಲೈವ್ಗೆ ಯಾಕೆ ಬರ್ತಿಲ್ಲ ಅಂತ ಕಿರಣನ್ನ. ರವಿ ಅಂತ ನಗ್ತಿದ್ದಾರೆ ಅಶೋಕ್. ಸೂಪರ್ ಕಿರಣ್ ಅಂತ ಯಶೋಕ್ ಹೇಳ್ತಿದ್ದಾರೆ. ಮೋನ ಆದಮೇಲೆ ಫುಲ್ ಮೀನ್ ಫ್ರೈ ವೀಡಿಯೋ ಮತ್ತು ಪಾಡ್ಲೆ ಬಂದಿದ್ದೆ ರವೀಂದ್ರಣ್ಣ. ಓ 8 ವ್ಯೂಸ್ ಬರ್ಕೊಂಡತ್ತೆ ರವೀಂದ್ರಣ್ಣ. ಒಣ ಸಾಂಡ್ ಕಿರಣಣ್ಣ ಎಂಕೊಂದು ಕೋರಿತ್ತು ಲೈವ್ದು ಲೈವ್ಡು ಮಸ್ತ್ ಗಮ್ಮತ್ಲ ಆತಡು ಬೇಜಾರ್ಲ ಆತಡು ಅವು ಪೂರ ಇತ್ತಿನೇ ಅದೇ ಅಶೋಕ. ಅವೇನು ಪೂರ ನಮ್ಮ ಒಂದು ಮಂತನ ಬಾರಿ ಭಂಗ ಉಂಟು ಅದೇ ಅಶೋಕ. ಮೀನು ಎಡ್ಡೆ ಬಲಿಪುಂಡು ಅಪ್ಪಕ್ಕ ಮೀನ್ಸ್ ಬಲಿಪುಂಡು ರವೀಂದ್ರ. ಎಸ್, ನಾ ಕಷ್ಟಪಟ್ಟರೆ ಮಾತ್ರ ಅಲ್ಲ ಎಲ್ಲನೂ ಆಗ್ತೇವೆ, ಇಲ್ದಿದ್ದೇನೂ ಆಗಲ್ಲ ಅಲ್ಲ ಯಶೋಕ್ಕ. ರವಿ ಅಂತ ನಗ್ತಿದ್ದಾರೆ. ಅಂದು ಕುಕ್ಕಿಂಗ್ ಅಂತ ರವೀಂದ್ರಣ್ಣ. ದೊಡ್ಡ ಪಾಪು ಉಂಡ್ರ ಅದು ಯಾರು ಮಾರೆ ದೊಡ್ಡ ಪಾಪು? ದೊಡ್ಡ ಪಾಪು ಯಾರು, ಸಣ್ಣ ಪಾಪು ಯಾರು? ಸರಿ ಯಾನ್ ಬರ್ಪೆ ಇರ್ಪಿದಣ್ಯ ರಕ್ಷಿತ್. ಪತ್ತೊಂದು ಅಂಡು ಮುಟ್ಟ ಇಪ್ಪೆದಾರು ಲೈವ್ ಅಪ್ಪಗತ್ತೆ ಪನೊಂದುಲ್ಲೇರು ರವೀಂದ್ರಣ್ಣ. ಮೋನ ಆಗೋ ತನಕ ಬೈಗಳು ಕೇಳಬೇಕು. ಹೌದು ಯಶಸ್ಸಿಸ್ ಬಾಯ್ ರವೀಂದ್ರ ಬ್ರೋ ಬಾಯ್ ಅಂತ ಹೇಳ್ತಿದ್ದಾರೆ ರಕ್ಷಿತ್ ಅವರು. ಬಾಯ್ ಬಾಯ್ ರಕ್ಷಿತ್, ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ಸಪೋರ್ಟ್ ಮಾಡಿದ್ದಕ್ಕೆ. ಅಂದು ರವಿ ಅಂತ ಯಶು ಅಕ್ಕ. ರಕ್ಷಿತ್ ಬ್ರೋ ಬಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಸಣ್ಣ ಪಾಪು ಮುದ್ದು ಪಾಪು ಅಂತ ಹೇಳ್ತಿದ್ದಾರೆ ಕಿರಣ್ಣ. ಹೌದಾ ರಕ್ಷು ಬಾಯ್ ಅಂತ ಯಶು ಅಕ್ಕ. ಕಿರಣ್ ಅಂತ ನಗ್ತಿದ್ದಾರೆ ಅಶೋಕ್. ಈ ಪಾಪು ಇಂದ ಆಗಲ್ಲ ಮರ ಪಾಪು ಯಾನ್ಲ ಪೊಪ್ಪೆ ಪನೊಂದುಲ್ಲೇರು. ಓಕೆ ಕೃಷ್ಣಣ್ಣ ಪೋದು ಬಲ್ಲೆ ಇದು ಕೊಟ್ಟು ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡ್ತೀನಕ್ಕೆ. ಇತ್ತೆ ಆರಾಮ ರವಿ ಅಂತ ಯಶೋಕ್. ನಂದು ಪಾಪು ಬೇರೆ ಇದೆ ಅಂತ ಹೇಳ್ತಿದ್ದಾರೆ ಕಿರಣಣ್ಣ. ಹೌದಾ ಚಾಪರ್ದು ಪೋಲೆ ಎಣ್ಣೆಲ್ಲಾಗ ಅಂದು ಚಾಪರ ಬಲ್ಲೆ ಚಾಪರ್ದು ಪೋಲೆ ಅವಿ ಅಂದು ಆರಾಮತ ಪನದಿಲ್ಲ ರವೀಂದ್ರಣ್ಣ. ಲೈಕ್ ಕೊಡ್ತುಜಿ ಅಂದೆ ಮಲ್ಲೆಜ್ಜಿ ಕೃಷ್ಣಣ್ಣ ಫ್ರೀ ಇತ್ತನ್ನ ಲೈಕ್ ಕೊರ್ರೆ. ಅಂದು ಪನೊಂದುಲ್ಲೇರು. ದೊಡ್ಡ ಪಾಪು ಇಲ್ಲೇ ಇದೆ ನಿಮ್ಮ ಲೈವಲ್ಲಿ. ಅದಿವರಲ್ಲ ಯಶು ಅಕ್ಕ ದೊಡ್ಡ ಪಾಪು. ಡಾಲರ್ಗೆ ಕಾಪುಣ್ಣನ ಅಂದ ಕಿರಣ್ ಅಂತ ನಗ್ತಿದ್ದಾರೆ ಯಶೋಕ್. ಡಾಲರ್ ಯೋಚನೆ ಮಲ್ತೊಂದಿಲ್ಲ ರವೀಂದ್ರಣ್ಣ. ಆರ್ಲೆ ಪೂಜಾರಿ ಅಶ್ವಕ್ಕ ಚಾಪರಿ ಪನಂದಿಲ್ಲ ಕೃಷ್ಣಣ್ಣ. ಎಸ್
100% ನಿಜ ಮುದ್ದು ಪಾಪ ಅಂತ ಹೇಳ್ತಿದ್ದಾರೆ ಕಿರಣನ್ನ. ಮುದ್ದುನ ಬೇಗ ಮೌನ ಮಲ್ಪಗ ಪೂರ ಅಂದೆ ಯಶ್ವಕ್ಕ. ಥ್ಯಾಂಕ್ ಯು ನಿಖಲ ಪೂರ ಸಪೋರ್ಟ್ ಇತ್ತಂಡ ಬೇಗ ಮೌನ ಫಾರಿನ್ಗೆ ಟ್ರಿಪ್ ಪೋಪಿನ ಹಾಕೇನಂದಿಲ್ಲ ರವಿ ಅಂದ ರವಿ ಬೊಕ್ಕ ಜಾಲಿ ಜಾಲಿ ಅಂದ ಮುದ್ದನ ಒಂಜಿ ಬೇಗ ಮೌನ ಆವಡಿತ್ತೆ ಅಂತ ರವೀಂದ್ರಣ್ಣ. ಹೌದು ಮರೆ, ನೀವು ಸಪೋರ್ಟ್ ಮಾಡಿ ಬೇಗ ಮೌನ ಆಗ್ತದೆ. ಜಾಲಿ ಜಾಲಿ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಬಲೆ ಬಲೆ ಕ್ರಿಶ್ ಅಂತ ಹೇಳ್ತಿದ್ದಾರೆ ಯಶು ಅಕ್ಕ. ಓಕೆ ಐ ಆಮ್ ರೆಡಿ ಯಶು ಪಾಪ ಅಂತ ಹೇಳ್ತಿದ್ದಾರೆ ಕಿರಣಣ್ಣ. ಬೊಕ್ಕ ರವಿಗೆ ನಾನು ಕಾರ್ ಗಿಫ್ಟ್ ಕೊಡ್ತೀನಿ. ಹೌದಾ ಯಶು ಅಕ್ಕ? ಎಂಕೇರಿ ಚಾ ಕೊರ್ಲೆ ಯಶು ಅಕ್ಕ ಅಂತ ಕೃಷ್ಣ ಅಣ್ಣ. ಬಲೆ ಕೃಷ್ಣ ಅಂತ ಹೇಳ್ತಿದ್ದಾರೆ ಯಶು ಅಕ್ಕ. ಎಲ್ಲರೂ ಚಾ ಕುಡಿಲಿಕ್ಕೆ ಯಶು ಅಕ್ಕನ ಮನೆಗೆ ಹೋಗಿ. ಹಾಂ ಓಕೆ ಥ್ಯಾಂಕ್ ಯು. ಜಾತ್ರೆ ಹಬ್ಬಕ್ಕೆ ನಂದು ಓ ಜಾತ್ರೆದನ ಕಾರ್. ಅಯ್ಯೋ ಯಶು ಅಕ್ಕ. ಜಾತ್ರೆ ಮುಗ್ಗಿನ ನನವ ಜಾತ್ರೆ ಉಂಡು ನನಗೆ ಜಾತ್ರೆ ಅದೇ ಯಶು ಅಕ್ಕ. ಜಾತ್ರೆಡು ಸಿಕ್ಕುಂಡತೆ ಕಾರ್ ಅಂದಂತು ಸೂಪರ್ ಸೂಪರ್ ಅಂತ ಕಿರಣಣ್ಣ. ಥ್ಯಾಂಕ್ ಯು. ಲೈಟ್ ಬರ್ಪುನ ಕಾರ್ ಬೋಡಿ ಕೆಂಪು ಕಾರ್ ತಿಕ್ಕೊಂಡು ಜಾತ್ರೆ ಪನೊಂದುಲ್ಲ ಯಶು ಅಕ್ಕ. ಗುಡ್ ಗುಡ್ ಅಂತ ಹೇಳ್ತಿದ್ದಾರೆ ಕಿರಣಣ್ಣ. ಇರೇಗಿರ್ನ ಬಾಲೆಗ್ ಗೊಬ್ಬ ಅಂದು ಪನೊಂದುಲ್ಲ ರವೀಂದ್ರ ನೀವು ಬಾಲೆಗ್ ಹಾಕೇನೊಂದುಲ್ಲ. ಬೊಕ್ಕ ಕಾರಡು ಇರೇ ಗೊಬ್ಬರ ಹಾಪುಂಡ ರವೀಂದ್ರಣ್ಣ ಇರ ಮಂಡೇರ್ನ. ರವಿ ಜಾಲಿ ಜಾಲಿ ಅಂತ ಹೇಳ್ತಿದ್ದಾರೆ ಯಶು ಅಕ್ಕ. ರವೀಂದ್ರಣ್ಣ ನಗ್ತಾ ಇದ್ದಾರೆ. ಹಾಗೆ ಹೈಡೆಲ್ಲ ಯಾರೆಲ್ಲ ಇದ್ದೀರಾ ಕಮೆಂಟ್ ಹಾಕಿ. ಹಾಗೆ ನನ್ನ ಚಾನಲ್ ಸಬ್ ಮಾಡಿಲ್ಲ ಅಂದರೆ ಸಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ. ಇಜ್ಜಿ ಯಶು ಅಕ್ಕ ಈ ಇತ್ತೆತ್ತತೆ ಲೈವ್ ಪುರ ಮಲ್ಪುನು ದುಂಬಿತ್ತು ಜೇತ ಚರ್ಮರಿಗೆ ಎತ್ತು ಕೊರ್ಪೆ ಇರೆಗ್ ಅವೇ ಅಂತ ರವೀಂದ್ರಣ್ಣ. ಗುಡ್ ಗುಡ್ ಅಂತ ಹೇಳ್ತಿದ್ದಾರೆ ಕಿರಣ್. ಅವು ಏಪ ಜಾತ್ರೆಗೆ ಏನಂದಿಲ್ಲ ಯಶು ಅಕ್ಕ. ಕೊರ್ಲೆ ರವಿ ಅಂತ ಯಶು ಅಕ್ಕ. ಮುದ್ದು ಲೈವ್ ಮಲ್ಪುನೆ ಇಜ್ಜಿ ಉದಾಸೀನ ಯಾನು ಒಂಜಿ ಸಾರಿ ಮಲ್ಪುನು ರವೀಂದ್ರಣ್ಣ. ಯಾವ ಒಂಜಿ ಸಾರಿ ಮಲ್ತಂಡೆ ಅತ್ತೆ ಯಶು. ಕಿರಣಣ್ಣ ಟಾಟಾ ಹೇಳ್ತಿದ್ದಾರೆ. ಎನ್ನ ಫೇವ್ರೇಟ್ ಅಂತ ಯಶು ಅಕ್ಕ. ಕಿರಣ್ ಪೋರ್ಚಿ ಅಂತ ಯಶು ಅಕ್ಕ ಹೇಳ್ತಿದ್ದಾರೆ. ಓಕೆ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ.
ಒಂದು ಸಾರಿ ಲೈವ್ ಮಾಡಿದರೆ ಒಳ್ಳೇದಂತೆ. ಆಡ ಕಿರಣ್ ಸಪೋರ್ಟ್ ಅಂತ ಯಶೋಕ್ಕ ಕೇಳ್ತಾ ಇದ್ದಾರೆ. ಓಡೆಗೆ ಬಲಿಪುನಿ ಯಶು ಅಕ್ಕ ಅಂತ ಕೃಷ್ಣ ಅಣ್ಣ. ದಾಯಿ ಯಶು ಅಂತ ಕಿರಣ್ ಅಣ್ಣ ಹೇಳ್ತಿದ್ದಾರೆ. ಮುದ್ದುಗೂ ಸಪೋರ್ಟ್ ಮಲ್ಪಿ ಕಿರಣ್ ಅಂತ ಆರು ಅರ್ಜೆಂಟ್ ಡುಲ್ಲೇರಿಯೇ ಬೇಲಂಡ ಅಂತ ಕೃಷ್ಣ ಅಂತ ಯಶೋಕನಾಗ್ತಿದ್ದ. ಅಂದ ಓಕೆ ಕಿರಣ್ ಬಾಯ್ ಟೇಕ್ ಕೇರ್ ಅಂತ ಹೇಳ್ತಿದ್ದಾರೆ ಯಶು ಅಕ್ಕ. ರವೀಂದ್ರನ್ ಎಲ್ಲಿ ಓಡಿ ಹೋದ್ರು ಇದ್ದಾರೆ. ಹೈಡ್ನಲ್ಲಿರಬೇಡಿ ಬನ್ನಿ ಜನರು ಅಂತ ಹೇಳ್ತಿದ್ದಾರೆ. ಓಕೆ ಯಶು ನಮ್ಮ ಮುದ್ದು ಸಿಸ್ಟರ್ ಅಂತ ಹೇಳ್ತಿದ್ದಾರೆ ಕಿರಣ್ ಅನ್ನ. ಎಸ್ ಕಿರಣ್ ಅಂತ ಹೇಳ್ತಿದ್ದಾರೆ ಯಶು ಅಕ್ಕ. ಬನ್ನಿ ಗೈಸ್ ಕಮೆಂಟ್ ಹಾಕಿ. ಓಕೆ ಮುದ್ದು ಬಾಯ್ ಟೇಕ್ ಕೇರ್ ಅಂತ. ಓಕೆ ಯಶು ಅಕ್ಕ, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಸಪೋರ್ಟ್ ಮಾಡಿದ್ದಕ್ಕೆ. ನಿಮ್ಮದು ಕೂಡ ಚಾನಲ್ಗೆ ಒಳ್ಳೆಯದಾಗಲಿ, ನಿಮಗೂ ಕೂಡ ಒಳ್ಳೆಯದಾಗಲಿ ಅಶೋಕ. ಹೈಡ್ನಲ್ಲಿ ಇರಬೇಡಿ ಬನ್ನಿ ಜನರಂತ ರವೀಂದ್ರಣ್ಣ. ರವಿ ಬಾಯಿ ಅಂತ ಹೇಳ್ತಿದ್ದಾರೆ ಯಶೋಕ್. ಕಿರಣ್ ಬಾಯಿ ಅಂತ ಹೇಳ್ತಿದ್ದಾರೆ ಯಶೋಕ್ಕ. ಓಕೆ ಬಾಯಿ ಅಂತ ರವೀಂದ್ರಣ್ಣ. ಕೃಷ್ ಬಾಯಿ ಅಂತ ಯಶೋಕ್ ಹೇಳ್ತಿದ್ದಾರೆ. ಯಶು ನನಗೆ 10K ಸಬ್ಸ್ಕ್ರೈಬ್ ಬೇಕು ಬನ್ನಿ ಅಂತ ಹೇಳ್ತಿದ್ದಾರೆ. 10Kನಾ? ಕಮೆಂಟ್ ಥ್ಯಾಂಕ್ ಯು. ಸಪೋರ್ಟ್ मेरे शांतक जय इधर कुंभकर्ण लेका लक जरा ये ओडे बलिकुनु यश ಅಂತ ಕಿರಣ್ ಯಶ್ವಕ್ಕ ಅಂತ ಕೃಷ್ಣಣ್ಣ ಹೇಳ್ತಿದ್ದಾರೆ. ಅವರು ಹೋದ್ರಂತ, ಅವರು ಕೆಲಸ ಉಂಟ. ಸೂಪರ್ ಲೈಕ್ ಕೊಡಿ, ಕಮೆಂಟ್ ಮಾಡಿ ಬನ್ನಿ. ಸಪೋರ್ಟ್ ಥ್ಯಾಂಕ್ ಯು.
ಥ್ಯಾಂಕ್ ಯು ರವೀಂದ್ರಣ್ಣ. ನೈಸ್ ನೈಸ್ ಅಂತ ಹೇಳ್ತಿದ್ದಾರೆ. ಹೈಡಲ್ಲಿರೋರು ದಯಮಾಡಿ ಕೆಳಗೆ ಬನ್ನಿ, ಸಭೆಗೆ ಸೇರಿ ಅಂತ ಹೇಳ್ತಿದ್ದಾರೆ ಕಿರಣಣ್ಣ. ಸಪೋರ್ಟು ಚರ್ಮುರಿ ಕೊಡ್ತೀವಿ ಬನ್ನಿ ಅಂತ ಹೇಳ್ತಿದ್ದಾರೆ. ಹೌದಾ, ನೀವು ಚರ್ಮುರಿ ಕೊಡ್ತೀರಾ? ಐಸ್ ಕ್ರೀಮ್ ಎಲ್ಲ ಕೊಡ್ತೀರಾ? ಕೊಡಿ ಅವರಿಗೆ, ಅವ್ರು ಅಲ್ಲಿ ಕೂತ್ಕೊಂಡು ತಿನ್ನಲಿ ಆಯಿತಾ. ರವೀಂದ್ರ ಬ್ರದರ್ ರವೀಂದ್ರ ಅಣ್ಣ ಊಟದ ವ್ಯವಸ್ಥೆ ಮಾಡ್ತಾರಾ? ರವೀಂದ್ರಣ್ಣ ಊಟದ ವ್ಯವಸ್ಥೆ ಮಾಡ್ತಾರೆ. ಹಾಂ ಬನ್ನಿ ಜನರು ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಕಿರಣಣ್ಣ ಇದು ಐಸ್ ಕ್ರೀಮ್ ಮತ್ತು ಎಂತ ಕೊಡ್ದು ಇನ್ನೊಂದು ಚರ್ಮುರಿ ಕೊಡ್ತಾರಂತೆ ಕಿರಣಣ್ಣ. ಮುದ್ದು ಸಿಸ್ಟರ್ ಮೂಡೆ ಪೇರ್ ಕೊಡ್ತಾರೆ ಹೈಡಲ್ಲಿರೋರಿಗೆ. ಹೌದೌದು, ಟೇಬಲ್ ಬೇಕು. ಟೇಬಲ್ 10 ಸಾಕಾ? 10 ಸಾಕಾಗಲ್ಲ ರವೀಂದ್ರಣ್ಣ, ಜಾಸ್ತಿ ಬೇಕಾಗ್ತದೆ, ಜನ ತುಂಬ ಇದ್ದಾರಲ್ಲ. ಟೇಬಲ್ ಒಂದು 20 ಬೇಕು. ಮತ್ತು ಚೇರ್ ಬೇಕು. ಊಟ ಇದು ನಾನ್ ವೆಜ್ ಇರಲಿ ಆಯಿತಾ, ವೆಜ್ ಆಗೋದಿಲ್ಲ ರವೀಂದ್ರಣ್ಣ. ಇರಲಿ ಟೇಬಲ್. ಓಕೆ 50 ಇರಲಿ. ಟೇಬಲಲ್ಲಿ ಎಂತ ಮಲಗಲಿಕ್ಕೆ ಉಂಟ? ಬಿರಿಯಾನಿ ಇದೆ ಅಂತ ಹೇಳ್ತಿದ್ದಾರೆ. ಹೌದಾ, ಚೇರ್ 200 ಬೇಕು ರವೀಂದ್ರ ಬ್ರದರ್. ಅದೆಂತ ಮಾರೆ, ಒಳ್ಳೆ ಚೇರಾ? ನೀವು ಡಬ್ಬ ಚೇರ್ ಎಲ್ಲ ತರಬೇಡಿ, ಒಳ್ಳೆ ಚೇರ್ ತಂದಿಡಿ ಆಯಿತಾ. ಕಾಸ್ಟ್ಲಿ ಇದ್ದಿರಲಿ ಚೇರ್. ಅದರ ಖರ್ಚು ವೆಚ್ಚ ಎಲ್ಲ ಇವರು ಮಹೇಶ್ ಅಣ್ಣ ಇದ್ದಾರಲ್ಲ ಅವರು. ಓಕೆ 200 ಸಾಕಾ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಸಾಕಂತ ಕಿರಣಣ್ಣ. ಅಲ್ಲ, ಟೇಬಲ್ ಜಾಸ್ತಿ ಆಗಿಲ್ವಾ? ಡಬ್ಬ ಚೇರಲ್ಲ, ಸೂಪರ್ ಇದೆ. ಹೌದಾ, ಮತ್ತೆ ಬೀಳಬಾರ್ದು ಮಾರೆ ಚೇರಲ್ಲಿ ಕೂತವರು. ನೀವು ಅದನ್ನೆಲ್ಲ ನೋಡ್ಕೋಬೇಕು, ಚೇರ್ ಟೇಬಲ್ ಎಲ್ಲ ಹೇಗುಂಟಂತ. ಮೊದಲು ನೀವೆಲ್ಲ ಕೂತ್ಕೊಂಡು ನೋಡಬೇಕು. ಕೃಷ್ಣಣ್ಣ ಬಾಯ್, ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿದ್ದಕ್ಕೆ. ನಾಗವಲ್ಲಿ ಅಂತ ಹೇಳಿದ್ದಾರೆ ಕೃಷ್ಣಣ್ಣ. ಟೇಬಲ್ ಜಾಸ್ತಿ ಇರಲಿ, ಊಟ ಮಾಡಿದ ಮೇಲೆ ನಿದ್ದೆ ಮಾಡೋಕ್ಕೆ. ಹೌದಾ, ಹೌದು, ಒಳ್ಳೆಯ ವ್ಯವಸ್ಥೆ ಮಾಡಿ ಕೊಡ್ತಾ ಇದ್ದೀರಾ ನೀವು ಮತ್ತು ಕಿರಣಣ್ಣ. ಅದರ ಹಣದ್ದೆಲ್ಲ ಖರ್ಚು ಇವರು ನೋಡ್ಕೊಳ್ತಾರೆ, ಮಹೇಶ್ ಅಣ್ಣ.
ಎಷ್ಟಾದರೂ ಪರವಾಗಿಲ್ಲ, ಅವ್ರು ಕೊಡ್ತಾರೆ ಆಯಿತಾ ಹಣ. ನೀವು ಎಕ್ಸ್ಟ್ರಾ ಬೇಕು ಊಟಕ್ಕೆ. ಕಾವ್ಯ ಅವರಿಗೆ ಕೂತ್ಕೊಳ್ಳಿಕ್ಕೆ ರವೀಂದ್ರ ಬ್ರದರ್. ಯಾರು ಕಾವ್ಯ? ಕಾವ್ಯ ಯಾರು ಮಾರೆ? ಗೆಸ್ಟ್ ಅವರು? ಇವರು ಯಾರನ್ನೆಲ್ಲ ಕರ್ಕೊಂಡು ಬರ್ತಾರೆ ಮಾರೆ? ಹಾಂ ಹೌದು, 50 ಇರಲಿ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಈಗ ಕಾವ್ಯ ಯಾರು ಅಂತ ಆಗಬೇಕು, ಕಿರಣಣ್ಣ ಹೇಳಿ. ಓ ಕಾವ್ಯ ಅಲ್ವಾ, ಕಾಯುವವರೀಗ. ಓಹೋ ಹಂಗೆ, ಅದು ಸ್ಪೆಲ್ಲಿಂಗ್ ಕಾಣಲಿಲ್ಲ ಮಾರೆ. ಇಜ್ಜಿ ಕಿರಣಣ್ಣ ಇರನೊಂದು ಡಬ್ಬ ಕ್ವಶನ್ ಮತ್ತೊಂದು ಬರ್ತಾರೆ. ಯಾನ್ ಪನ್ಪುಜನ ಇರೇಗ ಇರ್ನ ಒಂದು ದಾಯಗಿತ್ತೆ ಬೋರ್ಡ ಇರೇಗ. ರವೀಂದ್ರಣ್ಣ ನಗ್ತಾ ಇದ್ದಾರೆ, ವೇಟಿಂಗ್ ಅಂತ ಹೇಳ್ತಿದ್ದಾರೆ ಕಿರಣಣ್ಣ, ಗೊತ್ತಾಯ್ತು. ರವೀಂದ್ರಣ್ಣ ನಗ್ತಾ ಇದ್ದಾರೆ ಅಲ್ವಾ ರವೀಂದ್ರಣ್ಣ? ಅದು ಬೇಕಾ ಈಗ? ಅವ್ರು ಕೇಳೋದು ಮತ್ತೆ ಅವ್ರದ್ದು ಬೇರೆನೆ. ದೊಡ್ಡ ಪೋಸ್ಟರ್ ಮಾಡಿ ಹಾಕ್ತೇನೆ ಆಯ್ತಾ. ಪಟ್ರಾಶಿ ರಗಳ ಅಂಡ್ ಕಾವ್ಯಗೆ ಡೌಟ್ ಬಂತು, ಅದಕ್ಕೆ ಕೇಳಿದೆ ಅಷ್ಟೇ. ಡೌಟಾ? ಯಾಕೆ ಡೌಟ್ ಬಂತು ಕಿರಣನ್? ಎಂತ ಡೌಟ್ ಬಂತು? ಯಾಕೆ ಡೌಟ್ ಬಂತು ಹೇಳಿ? ನಿಮ್ಮ ಡೌಟಿಗೆ ಕಾರಣ ಏನು? ಅರ್ಧ ಜೀವನ ಡೌಟಲ್ಲೇ ಹೋಗುತ್ತಂತಲ್ವಾ? ಡೌಟ್ ಹೇಳಿದರೆ ಕ್ಲಿಯರ್ ಮಾಡ್ಬೋದು, ಹೇಳಿ ಕಿರಣ್. ಕಾವ್ಯನ ಅಜ್ಜಿ ಅನ್ನೋದಿಲ್ಲ ಅಂದ. ನನಗೆ ಅಜ್ಜಿ ಕಾವ್ಯ ಅಂತ ಇಲ್ಲ ಕಿರಣ್. ಸೌಂಡ್ ಬಾಕ್ಸ್ ಬೇಕು. ಎಂತ ಡ್ಯಾನ್ಸ್ ಪ್ರೋಗ್ರಾಮ್ ಉಂಟಾ? ಸೌಂಡ್ ಬಾಕ್ಸ್ ಅದು ಕಿರಣಣ್ಣನ ಹತ್ರ ಕೇಳಿ ಬೇಕಂತ. ರವೀಂದ್ರಣ್ಣ ನಗ್ತಾ ಇದ್ದಾರೆ. ಈಗ ಕ್ಲಿಯರ್ ಆಯಿತು ನನ್ನ ಡೌಟು. ಎಂತ ಮರೆ ನಿಮ್ಮದು ಡೌಟು? ಹಾಂ, ಡಿ ಜೆ ಇರಲಿ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಹೌದಾ? ಈ ಕಿರಣಣ್ಣನ ಡೌಟ್ ಎಂತ ಅಂತ ಹೇಳಲ್ಲ ಅವರು. ಅವರ ತಲೆಗೊಂದು ಕೊಡಬೇಕು. ಡೌಟ್ ಮೊದಲು ಹೇಳಿ, ನಾನು ಕ್ಲಿಯರ್ ಮಾಡ್ತೀನಿ. ನೀವು ಡೌಟಲ್ಲೇ ಹುಟ್ಟಿದ್ದ? ಎಂತ ಡೌಟ್ ಅಂತ ರವೀಂದ್ರಣ್ಣ. ವಾವ್ ಸೂಪರ್ ಡಿ ಜೆ ರವೀಂದ್ರ ಬ್ರೋ ಅಂತ ಹೇಳ್ತಿದ್ದಾರೆ ಕಿರಣಣ್ಣ. ರವೀಂದ್ರಣ್ಣ ನಗ್ತಾ ಇದ್ದಾರೆ. ಬಿರಿಯಾನಿ ತಿಂದು ಡ್ಯಾನ್ಸ್ ಮಾಡ್ಬೇಕು. ಈರ್ನ ರಿಕ್ಷಾ ಒಂಜಿ ರೆಡಿ ಮಲ್ತಿ ಓಡ್ರಿ ರವೀಂದ್ರಣ್ಣ. ಓಕೆ ತಿನ್ನೆ ಜಾಸ್ತಿ ಅದು ಕೆಲವೇ ರೀತಿ ಜಿಲಾಪು ರೆಸ್ಟೋರೆಂಟ್.
ಸಪೋರ್ಟ್ ಥ್ಯಾಂಕ್ ಯು ಕಿರಣ್ ರನ್ನ ಅಲ್ವಾ ಮತ್ತೆ ಅಕ್ಕ ಹಾಯ್ ಅಂತ ಬಂದರು ಶರಣಿಸಿಸ್. ಹಾಯ್ ಶರಣಿಸಿಸ್, ಹೇಗಿದ್ದೀರಾ? ಇವರನ್ನು ಕೂಡ ಜಾಯಿನ್ ಮಾಡಿ ಮಾರೆ ನಿಮ್ಮದು ಗ್ಯಾಂಗಿಗೆ. ಓಯ್ ಜನರೇ ಬನ್ನಿ ಜನರು ಅಂತ ಹೇಳ್ತಿದ್ದಾರೆ ರವೀಂದ್ರನ್. ಲೈಕ್ ಕೊಟ್ಟೆ ಅಕ್ಕ. ಹೌದಾ, ಥ್ಯಾಂಕ್ ಯು ಶರಣಿಸಿಸ್. ಟೀ ಕುಡಿದ್ರಾ? ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರನ್. ಎಲ್ಲ ಕಿರಣನ್ನ ನಾನು ಕೂಡ ಆರಾಮಿದ್ದೇನೆ ಶರಣಿಸಿಸ್. ಎಂತ ಮರ ನೀವು ಬೇಗ ಬನ್ನಿ ಜನರಂತ ಹೇಳ್ತಿದ್ದಾರೆ. ಹಾಯ್ ಕಿರಣನ್ನ ಅಂತ ಶರಣಿಸಿಸ್. ಕಿರಣನ್ನ ಯೋಚನೆ ಮಾಡ್ತಿದ್ದಾರೆ ಏನಾಯ್ತು. ಹರೇ ಕೃಷ್ಣ, ಸೂಪರ್ ಅಂತ ರವೀಂದ್ರಣ್ಣ. ನೆಟ್ವರ್ಕ್ ಇಶ್ಯೂ ಅಲ್ಲ, ಅದು ಎಂತಾಯಿತು ಗೊತ್ತಾ, ನಾನೊಂದು ಮೆಸೇಜ್ ನೋಡಲಿಕ್ಕೆ ಹೋದೆ ವಾಟ್ಸಪ್ಪಲ್ಲಿ, ಹಾಗೆ ನೆಟ್ವರ್ಕ್ ಸರಿ ಉಂಟು. ಪುರಿತ ಬದನೆ ಪಾರ್ಟ್ 3 ಸಿಸ್ಟರ್. ಹಾಯ್ ಹಲೋ ನಮಸ್ತೆ, ಹೇಗಿದ್ದೀರಿ ನೀವು? ಗುಡ್ ಆಫ್ಟರ್ನೂನ್ ಆ್ಯಂಡ್ ಹ್ಯಾಪಿ ಯುವರ್ ಲೈಫ್. ಊಟ ಆಯ್ತಾ ನಿಮ್ಮದು? ಊಟಕ್ಕೆ ಸ್ಪೆಷಲ್ ಎಂತ ನಿಮಗೆ ಅಂತ ಟೇಕ್ ಕೇರ್ ಹೇಳಿದ್ದಾರೆ. ಓದಿದೆ ಆಯ್ತಾ ಕಿರಣನ? ನಿಮಗೆ ಬೇಜಾರಾಯ್ತು ಮತ್ತೆ? ಹಾಯ್ ಹೆಲೋ ಅಂತ ಹೇಳ್ತಿದ್ದಾರೆ ಕಿರಣನ್ನ. ಹಾಯ್ ಕಿರಣನ್ನ.
ನಾನು ಇದ್ದೀನಿ ಅಣ್ಣ, ನೀವೇ ಹೇಗಿದ್ದೀರಣ್ಣ? ನಿಮ್ಮ ಲೈವ್ಗೆ ಬರಲಿಕ್ಕೆ ಆಗಲಿಲ್ಲ, ಬೇಜಾರು ಮಾಡ್ಕೋಬೇಡಿ. ಬ್ಯಾಕ್ ಟು ಬ್ಯಾಕ್. ಹೌದಾ ಶಾಣೆ ಸಿಸ್? ಪೂರ ಜಂಪಾನ್ ಜಪಾನ್ ಅಂತ ಕಿರಣ. ಅಪ್ಪನ ಅಕ್ಕನ ಗಂಡ. ಓ, ಏನಾಗಿತ್ತು? ಏನು ಪ್ರಾಬ್ಲಮ್ ಇತ್ತು? ಎಲ್ಲಿ ಹೋದ್ರಿ ಎಲ್ಲ?
ಕಮೆಂಟ್ ಬಂದಿದೆ, ನಾನು ನೋಡಲಿಲ್ಲ. ಸಾರಿ, ಕ್ಷಮಿಸಿ ಅಂತ ಕಿರಣನ್ನು ಇಡ್ತಿದ್ದಾರೆ. ಗುಡ್ ಅಂತ ಇಡ್ತಿದ್ದಾರೆ. ಫುಲ್ ಬ್ಲ್ಯಾಂಕ್ ಆಗಿದೆ, ತಲೆನೋವು, ವೀಕ್ನೆಸ್ ಇತ್ತು, ನಿನ್ನೆ ಅಷ್ಟೇ ಬಂದದ್ದು, ಇನ್ನು ಬರ್ತೀನಿ ಆಯಿತಾ ಅಣ್ಣ ಅಂತ ಹೇಳ್ತಿದ್ದಾರೆ. ಸಾರಿ ಯಾಕೆ, ಸಾರಿ ಬೇಡ ಅಂತ ಕ್ಷಮಿಸಿ, ಬೇಜಾರಾದರೆ ಕ್ಷಮಿಸಿ. ಸೂಪರ್ ಸಪೋರ್ಟ್ ಅಂತ ಹೇಳ್ತಿದ್ದಾರೆ. ಅಜ್ಜ ಆದರೂ 84 ಇಯರ್ ಆಯಿತು, ಮಾವ 62 ಆದದ್ದಷ್ಟೇ, ಊಟ ಮಾಡಿ ಮಲಗಿದವರು ಮತ್ತೆ ಹೇಳಲಿಲ್ಲ. ಹೌದಾ ಅಂತ ಕೇಳ್ತಿದ್ದಾರೆ ಕಿರಣನ್ನು. ಇಲ್ಲ ಅಣ್ಣ, ನಿಮ್ಮಲ್ಲಿ ಯಾವ ಬೇಜಾರು ಕೂಡ ಆಗಿಲ್ಲ ನನಗೆ ಅಂತ ಶ್ರಣಿಸಿ. ಹೌದಾ ಅಂತ ಹೇಳ್ತಿದ್ದಾರೆ ಶ್ರಣಿಸಿ. ಆಂಡೆ ಬೇಲೆ ಆಡಿ ಶಾಂತಕ್ಕ, ಹರೇ ಕೃಷ್ಣ ಅಂತ ಹೇಳ್ತಿದ್ದಾರೆ. ಕಂಟೆಂಟ್ ಎಡ್ಡೆ ಉಂಟು ಅಂದರೆ ಥ್ಯಾಂಕ್ ಯು ಶಾಂತಕ್ಕ. ಲೈವ್ಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಲೈಕ್ ಕೊಡಿ, ಸೂಪರ್ ಗುಡ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಶಾಂತಕ್ಕ. ಜೈ ಶ್ರೀರಾಮ್ ಅಂತ ಹೇಳ್ತಿದ್ದಾರೆ. ಶರ್ಣಿಸ್ ನೈಸ್ ಲೈವ್, God bless. ಓಂ ನಮಃ ಶಿವಾಯ. ಥ್ಯಾಂಕ್ ಯು. ಶರ್ಣಿಸ್ ಥ್ಯಾಂಕ್ ಯು. ದಾದೆ ತೊಂಬು ಅಂದಿ ಶಾಂತಕ್ಕ ಮಾತ ಪೋಯರಾ ಪೋಯಿರು. ಶರ್ಣಿಸ್ ಬೇಜಾರು ಮಾಡ್ತಾನೆ ಅವು. ಓಕೆ ಶರ್ಣಿಸ್, ಬಾಯ್. ಟೆನ್ಷನ್ ಮಾಡ್ತಾನೆ ಚಾವೆ. ಥ್ಯಾಂಕ್ ಯು. ಈ ಬೇಜಾರದ ಮಧ್ಯೆಲ್ಲ ಬರ್ತದೆನ್ನಲ್ಲ ಇವು ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಶರ್ಣಿಸಿಸ್. ಸೂಪರ್ ಅಂತ ರವೀಂದ್ರ ಅಣ್ಣ, ಥ್ಯಾಂಕ್ ಯು. ಎಲ್ಲಿ ಶಾಂತಕ್ಕೆ ಎಲ್ಲಿ ಎಸ್ಕೇಪ್ ಆಯ್ತು ನೋಡಿ. ನಿಂತಲ್ಲಿ ನಿಲ್ಲುವುದಿಲ್ಲ ಇವರೆಲ್ಲ, ಒಂದು ಕಡೆ ನೆಲೆ ಆಗಬೇಕು ನೀವೆಲ್ಲ. ಗುಡ್ ಥ್ಯಾಂಕ್ ಯು. ಬನ್ನಿ, ಹೈಡ್ನಲ್ಲಿ ಇರಬೇಡಿ, ಬನ್ನಿ ಜನರೇ ಬನ್ನಿ.
ಓಯ್ ಜನರೇ, ಬನ್ನಿ ಬನ್ನಿ. ಸೂಪರ್ ಅಂತ ಹೇಳ್ತಿದ್ದಾರೆ ಶಾಂತಪ್ಪ. ಲೈಕ್ ಕೊಡೋರು ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ. ಶಾಂತ ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಸೂಪರ್ ಸೂಪರ್. ಹಾಯ್ ರವೀಂದ್ರ ಬ್ರೋ ಅಂತ ಶಾಂತಕ್ಕ. ಸೈಡ್ನಲ್ಲಿ ಇರಬೇಡಿ, ಬನ್ನಿ ಜನರೇ.
ಸೂಪರ್ ಸೂಪರ್, ಥ್ಯಾಂಕ್ ಯು ರವೀಂದ್ರಣ್ಣ. ಗುಡ್ ಗುಡ್. ಎಂತ ಮಾರೆ, ಬನ್ನಿ ಮಾರೆ. ಅವರು ಬರಲ್ಲ ರವೀಂದ್ರಣ್ಣ, ಇರಲೇ ಅವರಲ್ಲಿ. ಸೂಪರ್ ಸೂಪರ್ ಅಂತ ಹೇಳ್ತಿದ್ದಾರೆ, ಥ್ಯಾಂಕ್ ಯು. ಕಮೆಂಟ್ ಸಪೋರ್ಟ್. ಕೇಶವಣ್ಣ ಹಾಯ್. ಇಂಚಲ್ಲರೇ ಚಾಪರಿಯರ ವಣಸ್ ಮಾಡ್ತಾರ ಕೂಯ್ ಜನರೇ ಬನ್ನಿ ಜನ. ಕೇಶವಣ್ಣ ಹಾಯ್. ಟೀ ಕುಡಿದ್ರಾ? ವಾಟ್ಸಪ್ಪಲ್ಲಿ ಮೆಸೇಜ್ ಬಂತ. ಥ್ಯಾಂಕ್ ಯು ರವೀಂದ್ರಣ್ಣ. ರವಿ ಅಣ್ಣ ಹಾಯ್ ಅಂತ ಹೇಳ್ತಿದ್ದಾರೆ. ಮುದ್ದು ಅಕ್ಕ ಟೈಟಲ್ ಎಡ್ಡೆ ಪಾಡ್ತಾರೆ, ಥ್ಯಾಂಕ್ ಯು ಕೇಶವಣ್ಣ. ನೈಸ್ ಲೈವ್ ಅಂತ ಶಾಂತಕ್ಕ. ಸೂಪರ್ ಅಂತ ಹೇಳಿದಿರ ಕೇಶವಣ್ಣ, ಥ್ಯಾಂಕ್ ಯು. ಸೂಪರ್ ಸೂಪರ್, ಥ್ಯಾಂಕ್ ಯು. ಅಂತ ಹೇಳ್ತಿದ್ದಾರೆ, ಥ್ಯಾಂಕ್ ಯು ಶಾಂತಕ್ಕೆ.
ಸೂಪರ್. ಥ್ಯಾಂಕ್ ಯು ಕೇಶವಣ್ಣ.